ಕೇಂದ್ರ ಸರ್ಕಾರದ ಕುರಿತು ವ್ಯಂಗ್ಯವಾಡಿದ ಕಾಂಗ್ರೆಸ್ ಪಕ್ಷದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅಗ್ನಿಪಥ್ ಯೋಜನೆಗೆ ನಮ್ಮ ವಿರೋಧವಿದೆ. ಈ ಕೂಡಲೇ ಯೋಜನೆಯ ನೇಮಕಾತಿಯನ್ನು ಸ್ಥಗಿತಗೊಳಿಸಬೇಕು. ಹಿಂಸಾತ್ಮಕ ಕೃತ್ಯಕ್ಕೆ ಮುಂದಾಗದೆ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡಬೇಕು ಹಾಗೂ ಛಲವಾದಿ ನಾರಾಯಣಸ್ವಾಮಿ ಜಾತಿ ನಿಂದನೆ ಪ್ರಕರಣ ದಾಖಲು ವಿಚಾರವಾಗಿ ಮಾತನಾಡಿದ ಸಿದ್ದರಾಮಯ್ಯ, ಇದು ಬಿಜೆಪಿಯ ಹುನ್ನಾರ. ಇದನ್ನು ನಾರಾಯಣಸ್ವಾಮಿ ಮಾಡಿಲ್ಲ, ಬಿಜೆಪಿಯವರು ಮಾಡಿಸಿದ್ದಾರೆ ಎಂದು ಮಾಧ್ಯಮದ ಮುಂದೆ ವ್ಯಂಗ್ಯವಾಡಿದ್ದಾರೆ. ಅಗ್ನಿಪಥ್ ಹೇಳಿದ್ನಲ್ಲ ನಿನ್ನೆ. 4 ವರ್ಷದ ಇದಕ್ಕೆ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. 4 ವರ್ಷ ಕೆಲಸ ಕೊಡಲಿಕ್ಕೆ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಈಗಿರೋ ಪದ್ಧತಿನೇ ಮುಂದುವರಿಸಿ ಅಂತ ಹೇಳ್ತಾ ಇದ್ದಾರೆ. ಈಗ ಇರೋ ಪದ್ಧತಿನೇ ಮುಂದುವರಿಸಲಿ. 4 ವರ್ಷ ಆದಮೇಲೆ ಏನು ಮಾಡ್ತಾರೆ ಅವರು? ಸೈನ್ಯ ಸೇರಿದ ಮೇಲೆ ಒಂದು ಕನಿಷ್ಠ 10 ವರ್ಷ ಆದ್ರೂ ಕೆಲಸ ಮಾಡಬೇಕಲ್ವಾ? 4 ವರ್ಷ ಆದಮೇಲೆ ಅವ್ರು ಎಲ್ಲೋ ನಿರುದ್ಯೋಗಿ ಆಗ್ತಾರಲ್ಲ, ಮತ್ತೆ ಅದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಹೊಸ ಆದೇಶವನ್ನು ತಡೆ ಹಿಡಿದಿದ್ದೀವಿ ಅಂತ ಹೇಳಲಿ, ಗೊತ್ತಾಯ್ತಲ್ಲ? ಅದ್ರ ಜೊತೆ ಕರೆದು ಮಾತಾಡಲಿ. ಏನೂ ಮಾಡದೇನೆ ರಿಕ್ರೂಟ್ ಮಾಡೋಕೆ ಹೊರಟಿದ್ದಾರೆ. ಏನು ಮಾಡ್ತಾರೆ? ನಾನು ಹಿಂಸೆ ಮಾಡಿ ಅಂತ ಹೇಳಲ್ಲ, ಹಿಂಸಾತ್ಮಕ ಪ್ರತಿಭಟನೆ ಮಾಡಿ ಅಂತ ಹೇಳಲ್ಲ. ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಬೇಕು. ಅನ್ಯಾಯದ ವಿರುದ್ಧ ಯಾವಾಗಲೂ ಕೂಡ ಶಾಂತಿಯುತ ಪ್ರತಿಭಟನೆ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ಸಂವಿಧಾನದಲ್ಲಿ ಅವಕಾಶ ಇದೆ. ನಾನು ಬಿಟ್ಟು ಅವ್ರ ಜೊತೆ ಸ್ಥಗಿತಗೊಳಿಸಿ, ಅವ್ರ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡಿ ಅವ್ರನ್ನ. 2 ವರ್ಷದಿಂದ ನೀವು ರಿಕ್ರೂಟ್ ಮಾಡಿಲ್ಲ, ಈಗ 4 ವರ್ಷಕ್ಕೆ ತಗೊಳಕ್ಕೆ ಹೋಗಿದ್ದೀರಿ ಅಗ್ನಿಪಥ ಅಂತ ಒಂದು ಯೋಜನೆಯಲ್ಲಿ. ಅವರು ದೇ ಆರ್ ನಾಟ್ ಹ್ಯಾಪಿ ವಿತ್ ದ್ಯಾಟ್. ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾರು ಪ್ರಚೋದನೆ ಮಾಡಿಲ್ಲ. ಯುವಕರು, ವಿದ್ಯಾರ್ಥಿಗಳೆಲ್ಲ ಮಾಡ್ತಾ ಇದ್ದಾರೆ. ನೀವು ಮೊದಲು ಇವರು ಸ್ಥಗಿತಗೊಳಿಸ್ಬೇಕು, ಈ ಆದೇಶನ ಸ್ಥಗಿತಗೊಳಿಸ್ಬೇಕಲ್ಲ. ಒಂದು ವಾತಾವರಣ ನಿರ್ಮಾಣ ಆಗಬೇಕಲ್ಲ, ಫೇವರಬಲ್ ಎನ್ವೈರನ್ಮೆಂಟ್ ನಿರ್ಮಾಣ ಆಗಬೇಕಲ್ಲ. ನಾನು ಹಿಂಸಾತ್ಮಕ ಬೇಡ ಅಂತ ಹೇಳಿದ್ದೀನಲ್ರಿ, ಅದನ್ನೇ ಪೂರ ಕೇಳಿದ್ರೆ ಏನು ಪ್ರಯೋಜನ? ನಾನು ಹೇಳಿದ್ದೀನಿ ಅವರಿಗೆ, 2 ವರ್ಷದಿಂದ ನೀವು ರಿಕ್ರೂಟ್ ಮಾಡಿಲ್ಲ, ಈಗ 4 ವರ್ಷಕ್ಕೆ ತಗೊಳಕ್ಕೆ ಹೋಗಿದ್ದೀರಿ ಅಗ್ನಿಪಥ ಅಂತ ಒಂದು ಯೋಜನೆಯಲ್ಲಿ. ಅವರು ದೇ ಆರ್ ನಾಟ್ ಹ್ಯಾಪಿ ವಿತ್ ದ್ಯಾಟ್. ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾರು ಪ್ರಚೋದನೆ ಮಾಡಿಲ್ಲ. ಯುವಕರು, ವಿದ್ಯಾರ್ಥಿಗಳೆಲ್ಲ ಮಾಡ್ತಾ ಇದ್ದಾರೆ. ನೀವು ಮೊದಲು ಇವರು ಸ್ಥಗಿತಗೊಳಿಸ್ಬೇಕು, ಈ ಆದೇಶನ ಸ್ಥಗಿತಗೊಳಿಸ್ಬೇಕಲ್ಲ. ಒಂದು ವಾತಾವರಣ ನಿರ್ಮಾಣ ಆಗಬೇಕಲ್ಲ, ಫೇವರಬಲ್ ಎನ್ವೈರನ್ಮೆಂಟ್ ನಿರ್ಮಾಣ ಆಗಬೇಕಲ್ಲ. ನಾನು ಹಿಂಸಾತ್ಮಕ ಬೇಡ ಅಂತ ಹೇಳಿದ್ದೀನಲ್ರಿ, ಅದನ್ನೇ ಪೂರ ಕೇಳಿದ್ರೆ ಏನು ಪ್ರಯೋಜನ? ನಾನು ಹೇಳಿದ್ದೀನಿ ಅವರಿಗೆ, ನನ್ನ ಪ್ರಕಾರ ಇವತ್ತು ಚಳುವಳಿ ಮಾಡ್ತಾ ಇದ್ದಾರೆ. ವಿಶ್ವಮಾನವ ಕ್ರಾಂತಿಕಾರಿಕ ಕುವೆಂಪು ಅವರ ಒಂದು ವೇದಿಕೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದು ಬಿಜೆಪಿಯೇತರ ಪಕ್ಷಗಳೆಲ್ಲ ಸೇರ್ಕೊಂಡಿದ್ದಾವೆ. ಕಾಂಗ್ರೆಸ್ಸು ಸೇರ್ಕೊಂಡಿದೆ, JDS ಸೇರ್ಕೊಂಡಿದೆ, ಕಮ್ಯುನಿಸ್ಟ್ ಪಾರ್ಟಿಗಳು ಸೇರ್ಕೊಂಡಿದ್ದಾವೆ, ಬೇರೆ ಸಂಘ ಸಂಸ್ಥೆಗಳೆಲ್ಲ ಸೇರ್ಕೊಂಡಿದ್ದಾವೆ, ಕನ್ನಡ ಸಂಘಟನೆಗಳೆಲ್ಲ ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ರೈಲ್ವೆ ಸ್ಟೇಷನಿಂದ ಪಾದಯಾತ್ರೆ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜಾತಿ ನಿಂದನೆ ಆಗಿದ್ರಲ್ವೇನಪ್ಪ? ಜಾತಿ ನಿಂದನೆ ಕೇಸ್ ಹಾಕೋದು? ಜಾತಿ ನಿಂದನೆ ಆಗಿಲ್ವಲ್ರಿ? ಆ ಥರ ನಾನು ಲಾಯರು, ನನಗೆ ಗೊತ್ತಿದೆ ಕಾನೂನು ಏನು ಅಂತ. ಜಾತಿ ನಿಂದನೆ ಮಾಡೋಕ್ಕೆ ಏನು ಹೋಗ್ತೀನಿ? BJPಯವರು ಪಾಪ ನಾರಾಯಣಸ್ವಾಮಿ, ಛಲವಾದಿ ನಾರಾಯಣಸ್ವಾಮಿ ತಲೆ ಮೇಲೆ ಹಳೆ ಚಡ್ಡಿ ಒತ್ತು ಕಳಿಸೋರು ಅಂತಂದ್ರೆ ನಾ ಜಾತಿ ನಿಂದನೆನಾ? BJPಯವರು ಮಾಡೋ ಹುನ್ನಾರ ಅದು. ನಾರಾಯಣಸ್ವಾಮಿ ಇದೆಲ್ಲ ಪಾಪ BJPಯವರು ಇವನ್ ಕಲ್ ಮಾಡಿಸೋರು ಅಂತ ಅದು ಹೇಳಿದೆ. ಯುಪಿ ಸರ್ಕಾರ ಮಾನ್ಯನ್ ಗಲಾಟೆ ಆಯ್ತಲ್ಲ, ನೂಪುರ್ ಶರ್ಮಾ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಆದಂತ ಹಾನಿಯನ್ನ ಯಾರು ಗಲಾಟೆ ಮಾಡಿದಾರೋ ಅವ್ರಿಂದ ವಸೂಲು ಮಾಡ್ತೀವಿ ಅನ್ನೋಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ಇದೆಲ್ಲ ಕಣ್ಣು ವರ್ಷ ತಂತ್ರ ನೋಡ್ರಿ, ಅವ್ರಿಗೆಲ್ಲ ಹೇಳ್ಕೊಟ್ಟವ್ರೆ.